ಭಾರತವು ಕೃಷಿ ಪ್ರದೇಶವಾಗಿದ್ದು ಇಲ್ಲಿ ನಿರಂತರ ಬೆಳೆ ಬೆಳೆಯಬೇಕಾದರೆ ಸಸ್ಯ ಸಂಪತ್ತಿನ ಪೋಷಣೆ ಪಾಲನೆ ಅಗತ್ಯ. ಮಾನವ ಪ್ರಕೃತಿಯನ್ನ ಮರೆತು ಬದುಕು ನಡೆಸಲು ಅಸಾಧ್ಯ ಅನ್ನೋದನ್ನ ಮಹಾಮಾರಿ ಕೋವಿಡ್ ಸಾಬೀತುಪಡಿಸಿದೆ ಅಂತ ಶಾಸಕ ಲಾಲಾಜಿ ಆರ್ ಮೆಂಡನ್ ಹೇಳಿದ್ದಾರೆ. ಯರಮಾಳು, ಪೂಂದಾಡು, ಯಲ್ಲದಡಿ ಪ್ರದೇಶದಲ್ಲಿ ಪಡುಬಿದ್ರಿ ಬಿಜೆಪಿ ಶಕ್ತಿ ಕೇಂದ್ರ ಹಮ್ಮಿಕೊಂಡಿದ್ದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಾವು ಎಲ್ಲಿಯವರೆಗೆ ಕೃಷಿಯ ಬಗ್ಗೆ, ಮರಮಟ್ಟುಗಳ ಬಗ್ಗೆ ಹಾಗೂ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿಯನ್ನು ವಹಿಸುತ್ತೇವೋ ಆವರೆಗೆ ದೇಶ ಸುಭಿಕ್ಷವಾಗಿರುತ್ತೆ. ಪಡುಬಿದ್ರಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ನಡೆಯುವಂತಹ ಈ ವನಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿದ್ದು, ಕಾಪು ಬಿಜೆಪಿಯು ಈಗಾಗಲೇ ಸಾವಿರಾರು ಗಿಡಗಳನ್ನು ನೆಟ್ಟು ವನಮಹೋತ್ಸವ ಆಚರಿಸಿದೆ ಅಂತ ಹೇಳಿದರು. ದೇಶಾದ್ಯಂತ ಉದ್ಯಮ ಕ್ಷೇತ್ರದ ಪ್ರಗತಿ ಇತ್ತೆ ಇತ್ತದ ಜನಾಂಗದ ಕಂಪ್ಯೂಟರ್ ಕ್ಷೇತ್ರಗಳು ಬೇರೆ ಬೇರೆ ಆಧುನಿಕ ವಿಜ್ಞಾನ ಕ್ಷೇತ್ರದ ನಮ್ಮ ಬೆಳವಣಿಗೆ ಮತ್ತು ಅಥವಾ ಯುವ ಜನಾಂಗ ಅಂದ ನಮ್ಮ ಪ್ರಕೃತಿ ಅಥವಾ ಸಮಾಜವು ದಾದ ನಮ್ಮ ಕೊರಪಂತೇನೆ ವಿಶೇಷ ದೇವನಾಗ ಇನ್ನು ಬರ್ತಾ ಬರೋದಲ್ಲ ಪ್ರಕೃತಿದ ಅಥವಾ ಮರಗಿಡ ನೆಟ್ಟ ಮಾತ್ರ ಇನ್ನು ಸಾಧ್ಯ ಎಡ್ಡೆ ರೀತಿಯ ಬರ್ತಾ ಬರ್ಕೊಂಡು ಮತ್ತೆ ಘಟ್ಟ ಪ್ರದೇಶ ನಮ್ಮ ತೂಪ ಮರತ್ತಿನ ಒಳಗು ಮಡಿಕೇರಿ ಮತ್ತು ತೂಂಡ ಪ್ರತಿ ವರ್ಷ ನಮ್ಮ ರಾಜ್ಯ ಮಸ್ತ್ ಬರ್ತಾ ಬರ್ತೀನಿ ಅಥವಾ ಬೊಲ್ಲ ಅಥವಾ ಪ್ರಕೃತಿ ವಿಕೋಪ ಆಗ್ತಿನ ಜಾಸ್ತಿ ಅಂಚನೆ ಶಿವಮೊಗ್ಗ ಅಥವಾ ನಮ್ಮ ಈ ಕರಾವಳಿ ಈ ಪರಿಸರಗಳು ಜಾಸ್ತಿ ಬರ್ತಾ ಬರ್ತಿನ ವಾತಾವರಣದ ಒಂದು ಸಮತೋಲನ ಕಾಪಾಡಲು ಮರಗಿಡಬಹುದು. ಇನ್ನು ಉಸಿರಾಡಿನಂಚಿನ ಗಾಳಿ ಸಮೇತ ನಮ್ಗೆ ಮರಗಿಡ ನಂಚಿನ ಇಂಗಾಲ ಡೈಆಕ್ಸೈಡ್ ನಮ್ಗೆ ಆಮ್ಲಜನಕ ಬರ್ತದೆ ನಮ್ಮ ದೇಹವು ಅಥವಾ ನಮ್ಗೆ ಎಂತೆ ಆರೋಗ್ಯ ಪರ್ರೆ ಕಾರಣ ಅಂಚ ಸಂರಕ್ಷಣೆ ಮಾಡ್ಕೊಂಡು ತಂತೇವೆ. ಒಂದಿರೊಟ್ಟು ಗಿಡ ಜೆಟ್ಟಿಂದ 10 ಗಿಡ ನಾಡು ಮಾಡ್ತೇವೆ ಅಥವಾ ಇಂಥ ಒಂದು 100 ಗಿಡ ನಟ್ಟು 10 ಗಿಡ ಅಂದ್ರೆ. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೀಲಾ ಕೆ ಶೆಟ್ಟಿ, ಶಕ್ತಿ ಕೇಂದ್ರದ ಅಧ್ಯಕ್ಷ ಯಲ್ಲದಡಿ ಶಿವಪ್ರಸಾದ್ ಶೆಟ್ಟಿ, ಕಾಪು ಬಿಜೆಪಿ ಅಧ್ಯಕ್ಷ ಶ್ರೀಕಾಂತ್ ನಾಯಕ್, ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ, ಪ್ರಕಾಶ್ ಶೆಟ್ಟಿ ಪಾದಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದರು.